ಹರೆ ಹರೆ ರಾಮ ಹರೆ ರಾಮ 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 ಹರೆ ಹರೆ. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 6ನೇ ಅಧ್ಯಾಯ ಶ್ಲೋಕ 32. ವಿಷ ಅವರ್ತಂತ ತಸ್ಯ ಊರ್ವೋ ಲೋಕಾವೃತ್ತಿ ಕರಿ ವಿಭೋ ವೈಶ್ಯ ತತ್ ಉದ್ಭವ ವಾರ್ತಾ ನೃಣಾಮ್ಯ ಸಮವರ್ತಯತ್. ಅನುವಾದ: ಎಲ್ಲ ಜನರ ಜೀವನದ ಉಪಾಯಗಳಾಗಿರುವ ಧ್ಯಾನೋತ್ಪಾದನೆ ಮತ್ತು ಪ್ರಜೆಗಳಿಗೆ ಅವುಗಳ ವಿವರಣೆ ಎಂಬುದು ಭಗವಂತನ ಅದ್ಭುತ ರೂಪದ ತೊಡೆಗಳಿಂದ ಉಂಟಾಯಿತು. ಅಂತಹ ಕಾರ್ಯವನ್ನು ಈಡೇರಿಸುವ ವನಿಜರನ್ನು ವೈಶ್ಯರೆಂದು ಕರೆಯಲಾಗಿದೆ. ನೋಡಿ, ಈಗಿನ ಮಕ್ಕಳಿಗೆ ನಮ್ಮ ಯಾವ ಎಜುಕೇಶನ್ ನೀವು ಎಣಿಸಿ. ನಾನು 2015 ಇದೇ ಟೈಮ್ ಡಿಸೆಂಬರ್ ಅಲ್ಲಿ ಇಲ್ಲಿ ಒಂದು ಗರುಡಿ ಅಂತ ಉಂಟು, ಅದು ಭೂತದ್ದು. ಅಲ್ಲಿ ಪುಸ್ತಕ ವಿತರಣೆಗೆ ಹೋದದ್ದು, ತುಂಬಾ ರಾಶಿಗಟ್ಟಲೆ ಜನ ಸೇರ್ತಾರೆ. ಅಲ್ಲಿ ನನ್ನೊಬ್ಬ ಕಾಲೇಜ್ ಜೂನಿಯರ್ ಸಿಕ್ಕಿದ. ಅವನಿಗೆ ಭಗವದ್ ಕೇಳಿದೆ, ಅದಕ್ಕೆ ಅವ ಹೇಳುವಂಥದ್ದು ಇದಕ್ಕೆ ರಿಲೇಟೆಡ್, ಅದಕ್ಕೆ ಹೇಳ್ತಾ ಇದ್ದೇನೆ. ಇದು ಭಗವದ್ಗೀತೆಲ್ಲ ಪ್ರಯೋಜನ ಇಲ್ಲ ಅಂತ ಹೇಳಿದ. ಮತ್ತೆ ಅವನ ಹತ್ರ ಐಫೋನ್ ಆ ಟೈಮ್ ಇದೆ, ಲೇಟೆಸ್ಟ್ ಯಾವುದೇ ಇತ್ತು, iPhone 8 ಯಾವುದೊಂದಿತ್ತು. ನಾನೀಗ ಮಾತಾಡ್ತಾ ಭಗವದ್ಗೀತೆ ನಮ್ಮ ಲೈಫಲ್ಲಿ ಅದು ಮೇನ್ ಪುಸ್ತಕ ಅಂತ ಹೇಳಿದೆ. ಜೀವನದ ಗುರಿ ಅಂತ ಗೊತ್ತಾಗುವಂತ ಭಗವದ್ಗೀತೆ ಅಂತ ಹೇಳಿದೆ. ಅದಕ್ಕೆ ಹೇಳ್ತಾನೆ ಸೈನ್ಸ್ ಮೇನ್ ಅಂತ ಹೇಳಿದ. ನೋಡು, ಸೈನ್ಸ್ ಈ ಐಫೋನ್ ಇದನ್ನು ಕ್ರಿಯೇಟ್ ಮಾಡಿದೆ, ಆ ರೀತಿ ಹೇಳಿದ. ಮತ್ತೆ ನಾನು ಹೇಳಿದೆ, ಸೈನ್ಸಿಗೆ ಈ ದವಸ ಧಾನ್ಯ ಅಂದ್ರೆ ರೈಸ್ ಮತ್ತೆ ನಮ್ಮ ಧಾನ್ಯ ಇದನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಇಂಡಸ್ಟ್ರಿ, ಫ್ಯಾಕ್ಟ್ರಿ, ಸೈನ್ಸ್ ಅಂತ ಹೇಳಿ ಪ್ರಭುಪಾದ ಹೇಳುವಂಥದ್ದು ಇದಕ್ಕೆ ರಿಲೇಟೆಡ್. ನೋಡಿ, ಎಂತ ಅಂದ್ರೆ, ನಾನು ಫೈನಲ್ ಕೇಳಿದೆ, ಇಂಡಸ್ಟ್ರಿ ಇಂಪಾರ್ಟೆಂಟಾ ಅಲ್ಲ ಕೃಷಿ ಇಂಪಾರ್ಟೆಂಟ್ ಅಂತ ಕೇಳಿದೆ. ಇಂಡಸ್ಟ್ರಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ಈಗ ಇಂಡಸ್ಟ್ರಿ ಮಾಡ್ತಾ ಹೋದ್ರೆ ನಾವು ತಿನ್ನುವುದೆಂತವನ್ನು, ಎಂತ ಮೂರ್ಖರು ನೋಡಿ ಜನರು. ಅಂದ್ರೆ ಇದು ಬ್ರೈನ್ ವಾಶ್ ಆಕ್ಚುಲಿ ಯಾವುದು? ನಮ್ಮ ಎಜುಕೇಶನ್ ಬ್ರೈನ್ ವಾಶ್, ಟೋಟಲ್ ನಮ್ಮನ್ನು ಬ್ರೈನ್ ವಾಶ್ ಮಾಡಿದೆ. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಈಗ ಪ್ರಭುಪಾದ ಇದ್ದದ್ದು ಕೋಲ್ಕತ್ತಾದಲ್ಲಿ, ಪ್ರಭುಪಾದ ಹುಟ್ಟಿದ್ದು ಕೋಲ್ಕತ್ತಾ ಅಂದ್ರೆ ಕಮ್ಯುನಿಸ್ಟ್. ಈಗ ಕಮ್ಯುನಿಸ್ಟ್ ಹೋಗಿದೆ. ಈಗ ಮಮತಾ ದೀದಿ ತೃಣಮೂಲ್ ಕಾಂಗ್ರೆಸ್. ಮುಂಚೆ ಎಷ್ಟೋ ಆಲ್ಮೋಸ್ಟ್ 50 years ಕಮ್ಯುನಿಸ್ಟ್ ಇತ್ತು. ಹಾಗೆ ಪ್ರಭುಪಾದ ಕಮ್ಯುನಿಸ್ಟ್ನವರದ್ದು ಈ ಫ್ಲಾಗ್ ಅಲ್ಲಿ ಅಂತಂದ್ರೆ ಕತ್ತಿ ಮತ್ತೆ ಸುತ್ತೆ. ಪ್ರಭುಪಾದ ಹೇಳ್ತಿದ್ರು, ಆ ಕತ್ತಿ ಓಕೆ, ಕತ್ತಿ ಕೃಷಿ ಮಾಡ್ಲಿಕ್ಕೆ ಆಗ್ತದೆ, ಸುತ್ತೆ ಬೇಡ. ಸುತ್ತೆ ಅಂದ್ರೆ ಬಡ್ ಫ್ಯಾಕ್ಟ್ರಿಗೆ. ಪ್ರಭುಪಾದ ಹೇಳುವಂತದ್ದು, ವೆದರ್ ವಿ ಕ್ಯಾನ್ ಈಟ್ ನೆಟ್ಸ್ ಅಂಡ್ ಬೋಲ್ಟ್ಸ್. ಈಗ ನಾವು ಕೃಷಿ ಮಾಡದಿದ್ರೆ ನೆಟ್ ಬೋಲ್ಟ್ ತಿನ್ಲಿಕ್ಕೆ ಆಗ್ತದ? ಇಲ್ಲ. ಪ್ರಭುಪಾದ ಹೇಳುವಂತದ್ದು, ಈ ಸೋಕಾಲ್ಡ್ ಪೊಲಿಟಿಷಿಯನ್, ನಮ್ಮ ಸೋಕಾಲ್ಡ್ ಪೊಲಿಟಿಷಿಯನ್ ಅವರು ಜನರನ್ನು ಮಂಗ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ನೋಡಿ, ಎಲ್ಲ ಬಾಂಬೆಯಲ್ಲಿ ಎಲ್ಲ ನೋಡಿ ಇರುವಂತ ಎಲ್ಲ ಲೇಬರ್ ಕ್ಲಾಸ್ ಅವರೆಲ್ಲ UP ಅವರು, ಮಧ್ಯಪ್ರದೇಶನವರು, ಕೆಲವು ಗುಜರಾತ್ನವರು, ಈ ರೀತಿ ಎಲ್ಲ ಹಳ್ಳಿಯಿಂದ ಬಂದವರು. ಅವರಿಗೆ ಅಲ್ಲಿ ಒಂದು ಮಿನಿಮಮ್ 50 ಸೆಂಟ್ಸ್ ಜಾಗ ಆದ್ರೂ ಉಂಟು. 50 ಸೆಂಟ್ಸ್ ಜಾಗ ಇದ್ರೆ ನಿಮ್ಗೆ ಕೃಷಿ ಮಾಡಿ ನಿಮ್ಮ ಜೀವನ ಹೋಗ್ತದೆ. ಆದ್ರೆ ಈ ಪೊಲಿಟಿಷಿಯನ್ ಅವರನ್ನ ಎಂತ ಮಾಡುವಂತದ್ದು,
ಬನ್ನಿ, ಇಲ್ಲಿ ಬನ್ನಿ, ಬಾಂಬೆಗೆ ಬನ್ನಿ ಅಂದ್ರೆ ಎಲ್ಲ ಅಡ್ವರ್ಟೈಸ್ ಮಾಡಿ ಟಿವಿಯಲ್ಲಿ ತೋರಿಸುವಂತದ್ದು, ಇಲ್ಲಿ ಖುಷಿ ಉಂಟಂತ. ಅವ್ರು ಬರುವಂತದ್ದು ಎಲ್ಲಿಗೆ ಮೆಟ್ರೋ ಸಿಟಿಗೆ ಬರ್ತಾರೆ. ಪ್ರಭುಪಾದರು ಮೆಟ್ರೋ ಸಿಟೀಸ್ ಆರ್ ನಥಿಂಗ್ ಬಟ್ ಹೆಲ್, ನರಕ ಅಂತೆ. ಇಲ್ಲಿ ಬಂದು 10-12 ಸಾವಿರಕ್ಕೆ ದುಡಿತಾನೆ ಕತ್ತೆ ತರ. ಅದರಲ್ಲಿ 3,000 ಎಂತಂದ್ರೆ ಹೆಚ್ಚಿನ ಈ ಲೇಬರ್ ಕ್ಲಾಸ್ ಇರುವಂತದ್ದು ಬಾಂಬೆಯಲ್ಲಿ. ಅಂದ್ರೆ ಬಾಂಬೆಯಲ್ಲಿ ರೆಂಟ್ ಎಲ್ಲ ತುಂಬಾ ಜಾಸ್ತಿ. ಅಂದ್ರೆ ಈಗ ಒಂದು ಸಣ್ಣ ಒಂದು ರೂಮ್, ಅದರಲ್ಲಿ 10-15 ಮಂದಿ ಇರ್ತಾರೆ. ಅವ 3,000 ಕೊಡ್ಬೇಕು ಅವ. ಹೇಗಂದ್ರೆ ಈ ಕೋಳಿಯನ್ನು, ನೀವು ಕೋಳಿದು ಗಾಡಿ ಹೋಗ್ತದಲ್ಲ, ಅದರಲ್ಲಿ ಒಂದರ ಮೇಲೆ ಒಂದು ಹಾಕ್ತಾರೆ, ಅದೇ ರೀತಿ ಮಲಗಲಿಕ್ಕೆ. ಆದ್ರೂ ಕೂಡ ಬರ್ತಾನೆ, 3,000 ಅದೇ ಕೊಡ್ತಾನೆ. ಅವನ ಖರ್ಚಿಗೆ ಒಂದು 4,000 ತಿಂಗಳ ಖರ್ಚು, ಮತ್ತೆ ಉಳಿದದ್ದು ಮನೆಗೆ ಕಳಿಸ್ತಾನೆ. ಒಂದು 3,000 ಮನೆಗೆ ಕಳಿಸ್ತಾನೆ. ಪ್ರಭುಪಾದ ಹೇಳುವಂತದ್ದು, ಈಗ ಅವನಿಗೆ ಕೃಷಿ ಉಂಟು ಅಲ್ಲಿ. ಈಗ 1 ಎಕರೆ ಜಾಗಿದ್ರೆ ನಮ್ದು ಜೀವನ ಹೋಗ್ತದೆ, ಫ್ಯಾಮಿಲಿದು, ಮತ್ತೆ ನಾವು ಸ್ವಲ್ಪ ಮಾರ್ಬೋದು. ಆದ್ರೆ ಈ ಸೋಕಾಲ್ಡ್ ಪೊಲಿಟಿಷಿಯನ್ ಅವರು ನಮ್ಗೆ ಆಸೆ ತೋರಿಸ್ತಾ ಇದ್ದಾರೆ. ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಸುಖ ಉಂಟಂತ. ಸುಖ ಇಲ್ಲ, ಕತ್ತೆದಾರ ದುಡಿಬೇಕು. ಅದು ಕೂಡ ಹೇಗೆ? ಬಾಂಬೆಯಲ್ಲಿ ಬೆಳಿಗ್ಗೆ 6 ಗಂಟೆಗೆ ಬಿಡ್ಬೇಕವ. ಆ ಟ್ರೈನ್ ನೋಡಿ, ಟ್ರೈನ್ ನೋಡಿದ್ರೆ ಜನರು ಹೋಗ್ಲಿಕ್ಕಿಲ್ಲ. ಅಂದ್ರೆ ರಶ್ ಪ್ಯಾಕ್. ಹೋಗ್ತಾನೆ, ಮತ್ತೆ ರಾತ್ರಿ 10 ಗಂಟೆಗೆ ಬರ್ತಾನೆ, 10-10:30. ಎಂತ ಜೀವನ! ಈ ಜೀವನಕ್ಕೆ ಯಾವ್ದಾದ್ರು ವ್ಯಾಲ್ಯೂ ಉಂಟಾ? ಇಲ್ಲ. ಆದ್ರೆ ನಮ್ಮ ಈ ಸೋಕಾಲ್ಡ್ ಪೊಲಿಟಿಷಿಯನ್, ಸೋಕಾಲ್ಡ್ ಸೈಂಟಿಸ್ಟ್, ಇವರೆಲ್ಲ ನಮ್ಮನ್ನು ಮೂರ್ಖರು ಮಾಡ್ತಾರೆ. ಅಂದ್ರೆ ನಮ್ಮನ್ನು ಮಂಗ ಮಾಡ್ತಾ ಇದ್ದಾರೆ. ನಾವು ಕುರಿಗಳನ್ನು ಅಂದ್ರೆ ಪ್ರಭುಪಾದರು ಒಂದು ಬ್ಲೈಂಡ್ ಪರ್ಸನ್ ಇಸ್ ಲೀಡಿಂಗ್ ನದರ್ ಬ್ಲೈಂಡ್ ಮ್ಯಾನ್. ಅವರು ಕುರುಡರು, ನಾವು ಕೂಡ ಕುರುಡರು, ನಾವು ಅವರಿಂದ ಹೋಗ್ತಾ ಇದ್ದೇವೆ. ಆದ್ರೆ ಇದು ನಿಜವಾದ ಸುಖವಲ್ಲ. ಈಗ ಹೇಗಂದ್ರೆ ಕೊರೋನಾ ಬಂತು, ಈಗ ಮೊನ್ನೆ 2020 ಕೊರೋನಾ ಬಂತು. ಕೊರೋನಾ ಬರುವಾಗ ಆಲ್ ಆಫ್ ಸಡನ್ ಸಪ್ಲೈ ಸ್ಟಾಪ್ ಆಯ್ತು. ಜನರೆಲ್ಲ ಅಂದ್ರೆ ಹಣ ಉಂಟು ಎಲ್ಲರದ್ರ, 1 ತಿಂಗಳಿಗೆಲ್ಲ ಕೂಡಿರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಕೃಷಿಕ, ಅವನಿಗೆ ಟೆನ್ಷನ್ ಇಲ್ಲ. ಅವನಿಗೇನು ಟೆನ್ಷನ್ ಇಲ್ಲ. ಯಾಕೆಂದ್ರೆ ಅವ ಯಾರ ಮೇಲೆ ಡಿಪೆಂಡ್ ಆಗ್ಲಿಕ್ಕಿಲ್ಲ. ಕೃಷಿಕ ಡಿಪೆಂಡ್ ಆಗ್ತಾನೆ ಯಾರ ಮೇಲೆ? ಕೃಷ್ಣನ ಮೇಲೆ. ಈಗ ಪ್ರಭುಪಾದ ಹೇಳುವಂಥದ್ದು, ಪ್ರತಿ ಹಂತದಲ್ಲೂ ಈ ಅಗ್ರಿಕಲ್ಚರಿಸ್ಟ್, ಕೃಷಿಕ ಭಗವಂತನನ್ನು ಡಿಪೆಂಡ್ ಆಗ್ತಾನೆ. ಹೇಗೆ ಅಂದ್ರೆ ಮಳೆ ಬರ್ಲಿಕ್ಕೆ ಪ್ರಾರ್ಥನೆ ಮಾಡ್ತಾನೆ, ಭಗವಂತ ಮಳೆ ಬೀರಿಸು. ಯಾಕಂದ್ರೆ ಮಳೆ ಬಂದ್ರೆ ಮಾತ್ರ ಅವನು ಕೃಷಿ ಆಗುವಂಥದ್ದು. ಮತ್ತೆ ಅದು ಕೂಡ ಸಿಕ್ಕಾಪಟ್ಟೆ ಜೋರು ಮಳೆ ಬಂದ್ರೆ ಕೃಷಿ ಎಲ್ಲ ಹೋಗ್ತದೆ. ಹಾಗಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾನೆ, ನನ್ನ ಕೃಷಿ ಮಾಡರೇಟ್ ಮಳೆ, ಅದನ್ನು ಪ್ರಾರ್ಥನೆ ಮಾಡ್ತಾನೆ. ಮತ್ತೆ ಕೃಷಿ ಆದ ಮೇಲೆ ವಾಪಸ್ ಪ್ರಾರ್ಥನೆ ಮಾಡ್ತಾನೆ, ಯಾವುದೇ ಎಂತ ಹೇಳುವಂಥದ್ದು ಈ ಕ್ರಿಮಿಗಳು ಬರದೆ ನನ್ನ ಕೃಷಿ ಹಾಳಾಗದಾಗಿ ನೋಡಿ ಅಂತ. ಅಲ್ಲಿ ವಾಪಸ್ ಪ್ರಾರ್ಥನೆ. ಫಸ್ಟಿಗೆ ಕೃಷಿಯನ್ನು ಮಳೆ ಬರ್ಲಿಕ್ಕೆ ಪ್ರಾರ್ಥನೆ ಮಾಡ್ತಾನೆ, ಮತ್ತೆ ಕೃಷಿ ನೆಡುವಾಗ ಪ್ರಾರ್ಥನೆ ಮಾಡ್ತಾನೆ, ಮತ್ತೆ ಕೃಷಿ ಮೇಲೆ ಬರುವಾಗ ಯಾವುದೇ ಕ್ರಿಮಿ ಕೀಟಾಣುಗಳು ಬರದೆ ಚಂದ ರೀತಿಯಲ್ಲಿ ಆಗುವಾಗೆ ಪ್ರಾರ್ಥನೆ ಮಾಡ್ತಾನೆ, ಮತ್ತೆ ತೆಗೆದ ಮೇಲೆ ವಾಪಸ್ ಪ್ರಾರ್ಥನೆ ಮಾಡ್ತಾನೆ. ಹಾಗಾಗಿ ಹಂತದಲ್ಲೂ ಕೃಷಿಕ ಭಗವಂತನನ್ನು ನೋಡಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಪ್ರಭುಪಾದ ಹೇಳುವಂಥದ್ದು, ಈ ವಿಲ್ ನೆವರ್ ಫಾರ್ಗೆಟ್ ಕೃಷ್ಣ, ಕೃಷಿಕ. ಹಾಗಾಗಿ ಫಸ್ಟ್ ಆಫ್ ಆಲ್ ಈಗ ಜನರು, ಎಸ್ ನಾನು ಕೂಡ ಅಗ್ರಿಕಲ್ಚರಿಸ್ಟ್ ಅಂದ್ರೆ ಎಂತ? ಕೃಷಿ, ಗೋರಕ್ಷ, ವಾಣಿಜ್ಯ. ಕೃಷಿ ಇರಬೇಕು, ಕೃಷಿಗೆ ಇಂಟರ್ಲಿಂಕ್ ಯಾವುದು? ಗೋ. ಹಸು ಇಲ್ಲದೆ ಕೃಷಿ ಇದ್ರೆ ಪ್ರಯೋಜನ ಇಲ್ಲ. ಮತ್ತೆ ಕೃಷಿ ಅಂದ್ರೆ ಯಾವ ಕೃಷಿ?
ಅದು ಕೂಡ ನಮಗೆ ತಿಳಿದಿರ್ಬೇಕು. ಈಗ ಜನರೆಲ್ಲರೂ ನನ್ನೊಬ್ಬ ಗೆಳೆಯ ಇದ್ದಾನೆ, ಅಂದ್ರೆ ನನ್ನ ಆಫೀಸಲ್ಲಿ ಒಟ್ಟಿಗಿದ್ದ ಮುಂಚೆ. ಅವನಿಗೆ ನನ್ಗೆ ಕೂಡ ಕೃಷಿ ಉಂಟು. ಎಂತ ಕೃಷಿ ಉಂಟು? ಅವನು ಕ್ಯಾಶ್ ಕ್ರಾಪ್ಸ್, ಕಾಫಿ ಎಸ್ಟೇಟ್. ಅದೆಂತ ಕೃಷಿ? ಅದು ಕೃಷಿ ಅಲ್ಲ. ಕೃಷಿ ಅಂದ್ರೆ ದವಸ ಧಾನ್ಯಗಳು, ಫ್ರೂಟ್ಸ್, ವೆಜಿಟೇಬಲ್ಸ್, ಇದು ಕೃಷಿ. ಮತ್ತೆ ಅದಕ್ಕೆ ಲಿಂಕ್ ಆಗುವಂತದ್ದು ಹಸುಗಳು. ಹಸುಗಳು ಬೇಕೇ ಬೇಕು. ಕೃಷಿ ಇದ್ದು ಹಸು ಇಲ್ಲ ಅಂದ್ರೆ ಅದು ಪ್ರಯೋಜನ ಇಲ್ಲ. ಹಾಗಾಗಿ ಈ ರೀತಿ ವಿಷಯ. ಹಾಗೆ ಫಸ್ಟಿಗೆ ನಮ್ಗೆ ವೈಶ್ಯ ಎಂತ ಅಂತ ಡೆಫಿನೇಷನ್ ಗೊತ್ತಿರಬೇಕು. ಜನರಿಗೆ ಅದು ಗೊತ್ತಿಲ್ಲ. ಜನರು ಅವರ ಪ್ರಕಾರ ವೈಶ್ಯ, ನಾನ್ ಬಿಸ್ನೆಸ್ ಅಂದ್ರೆ ಎಂತ ಶಾಸ್ತ್ರ ಪ್ರಕಾರ ಹೋಗ್ಬೇಕು. ಬಿಸ್ನೆಸ್ ಅಂದ್ರೆ ಕೃಷಿ, ಗೋರಕ್ಷ, ವಾಣಿಜ್ಯ. ಹಸುವಿನ ಪ್ರೊಡಕ್ಟ್ಸ್ ಅನ್ನು ವಾಣಿಜ್ಯ ಮಾಡುವಂಥದ್ದು, ಮತ್ತೆ ಕೃಷಿಗಳನ್ನು ಎಂತ ಹೇಳುವಂಥದ್ದು ದವಸ ಧಾನ್ಯಗಳನ್ನು ವಾಣಿಜ್ಯ ಮಾಡುವಂಥದ್ದು. ಫಸ್ಟಿಗೆ ನಮ್ಗೆ ಅದರ ಡೆಫಿನೇಷನ್ ಗೊತ್ತಾಗ್ಬೇಕು. ಎಸ್, ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ವೈಸ್ ಡಿವೈನ್ ಗ್ರೇಸ್ ಅಭಯ ಚರಣಾರ್ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದಿಗೆ. ಮಾನವ ಸಮಾಜದ ಜೀವನೋಪಾಯಗಳನ್ನು ಇಲ್ಲಿ ಸ್ಪಷ್ಟವಾಗಿ ವಿಷ ಅಥವಾ ವ್ಯವಸಾಯ ಮತ್ತು ವ್ಯವಸಾಯ ಉತ್ಪನ್ನಗಳ ವಿತರಣಾಕಾರಿ ಎಂದು ತಿಳಿಸಲಾಗಿದೆ. ನೋಡಿ, ಸ್ಪಷ್ಟವಾಗಿ ವ್ಯವಸಾಯ ಮತ್ತೆ ವ್ಯವಸಾಯ ಉತ್ಪನ್ನಗಳ ವಿತರಣೆ, ಇದು ವೈಶ್ಯ. ಈ ಕಾರ್ಯವು ಸಾಗಣೆ ಮತ್ತು ದಾಸ್ತಾನು ಮುಂತಾದವನ್ನು ಒಳಗೊಳ್ಳುತ್ತದೆ. ಸಾಗಣೆ, ಈಗ ಜನರು ಸಾಗಣೆ ಮಾಡ್ತಾ ಇಲ್ಲ. ಜನರಿಗೆಲ್ಲ ಕ್ಯಾಶ್ ಕ್ರಾಪ್ಸ್ ಬೇಕು, ಅದು ಸಾಗಣೆ ಮೇನ್. ಕೈಗಾರಿಕೆಯು ಜೀವನೋಪಾಯದ ಒಂದು ಕೃತಕ ವಿಧಾನವಾಗಿದೆ ಮತ್ತು ಭಾರಿ ಪ್ರಮಾಣದ ಕೈಗಾರಿಕೆ ಮುಖ್ಯವಾಗಿ ಸಮಾಜದ ಸಕಲ ಸಮಸ್ಯೆಗಳಿಗೂ ಮೂಲವಾಗಿದೆ. ನೋಡಿ, ಇಂಡಸ್ಟ್ರಿ ಪ್ರಬೋಧವಂತದ್ದು ಬಡ್ ಸಿವಿಲೈಸೇಷನ್. ಯಾಕೆ ಬಡ್ ಸಿವಿಲೈಸೇಷನ್? ಯಾಕೆಂದ್ರೆ ನಾವು ತುಂಬಾ ಲೇಬರಿಂಗ್ ಹಾಕ್ಲಿಕ್ಕೆ ಉಂಟು. ಈಗ ಫ್ಯಾಕ್ಟ್ರಿ ಅಂದ್ರೆ ತುಂಬಾ ನಾವು ಲೇಬರಿಂಗ್ ಹಾಕ್ತೇವೆ, ಆದ್ರೆ ಈ ಲೇಬರಿಂಗ್ ಹಾಕಿ ನಮ್ಗೆ ಹ್ಯಾಪಿನೆಸ್ ಉಂಟಾ? ಇಲ್ಲ. ಈಗ ಕೃಷಿಯಲ್ಲಿ ನಾವು ಲೇಬರಿಂಗ್ ಹಾಕ್ತೇವೆ, ಅಲ್ಲಿ ಕೂಡ ಲೇಬರಿಂಗ್ ಹಾಕ್ತೇವೆ, ಆದ್ರೆ ಅಲ್ಲಿ ಹ್ಯಾಪಿನೆಸ್ ಉಂಟು. ಯಾಕಂದ್ರೆ ಭಗವಂತ ಹೇಳಿದವರು, ಇದನ್ನು ಹೇಳಿಲ್ಲ ಭಗವಂತ. ಈಗ ಭಗವಂತನ ಪ್ರಕಾರ ನಾವು ನಡೆದುಕೊಂಡು ಹೋದ್ರೆ ಆ ಲೇಬರಿಂಗ್ ಅಲ್ಲಿ ಕೂಡ ಹ್ಯಾಪಿನೆಸ್ ಉಂಟು. ಆದ್ರೆ ಕೃತಕ ವಿಧಾನ ಮಾಡಿದ್ರೆ ಅಲ್ಲಿ ಲೇಬರಿಂಗ್ ಅಲ್ಲಿ ಹ್ಯಾಪಿನೆಸ್ ಇಲ್ಲ. ಹ್ಯಾಪಿನೆಸ್ ಇಲ್ಲ. ಸಕಲ ಸಮಸ್ಯೆಗಳು ಮೂಲವಾಗಿ. ನೋಡಿ, ಭಗವದ್ಗೀತೆಯಲ್ಲಿ ಕೂಡ ವ್ಯವಸಾಯದಲ್ಲಿ ಉದ್ಯುಕ್ತರಾದ ವೈಶ್ಯರ ಕರ್ತವ್ಯವನ್ನು ಗೋರಕ್ಷಣೆ, ಕೃಷಿ ಮತ್ತು ವಾಣಿಜ್ಯ ಎಂದೇ ಹೇಳಿದೆ. ಕೃಷಿ, ಗೋರಕ್ಷ, ವಾಣಿಜ್ಯ, ವೈಶ್ಯಕರ್ಮ ಸ್ವಭಾವಜ. ಅಂದ್ರೆ ವೈಶ್ಯ ಅಂದ್ರೆ ಕೃಷಿ, ಗೋರಕ್ಷಣೆ. ಈಗ ಗೋಗಳಿಗೆ ರಕ್ಷಣೆ ಅಂತ ಓಪನ್ ಗೋಗಳನ್ನು ಕೊಲ್ತಾ ಇದ್ದಾರೆ. ನಾವು ಅಂದ್ರೆ ಕೆಲವೊಮ್ಮೆ ಆಗ್ತದೆ, ನಾವು ಸಮಾಜದಲ್ಲಿ ಇದ್ದೇವೆ ಅಂತ. ಜನರೆಲ್ಲ ಪ್ರಾಣಿಗಳು ಅನಿಮಲಿಸ್ಟಿಕ್ ಸಿವಿಲೈಸೇಷನ್ ಪ್ರಬೋಧ ಹೇಳುವಂಥದ್ದು. ಗೋ ರಕ್ಷಣೆ ಇಲ್ಲ, ಹಸುಗಳಿಗೆ ರಕ್ಷಣೆವೇ ಇಲ್ಲ, ಹಸುಗಳನ್ನು ಕೊಂದು ತಿನ್ನುವಂಥದ್ದು. ಮಾನವನು ತನ್ನ ಬದುಕಿಗಾಗಿ ಹಸು ಮತ್ತು ಕೃಷಿ ಭೂಮಿಯನ್ನು ಸುರಕ್ಷಿತವಾಗಿ ಆಶ್ರಯಿಸಬಹುದೆಂಬುದು ನಾವು ಈಗಾಗಲೇ ಚರ್ಚಿಸಿದ್ದೇವೆ. ನೋಡಿ, ಹಾಗಾಗಿ ಹಸು ಮತ್ತೆ ಕೃಷಿ ಅದು ಇಂಟರ್ಲಿಂಕ್.
ಕೃಷಿ ಇದ್ರೆ ಹಸು ಇರ್ಲೇಬೇಕು. ಪ್ರಭುಪಾದ ಹೇಳುವಂಥದ್ದು, ಹಸುಗಳು ನಗರ್ತಾ ಖುಷಿಯಲ್ಲಿದ್ರೆ ಭಗವಂತ ಎಲ್ಲ ಸಪ್ಲೈ ಮಾಡ್ತಾನೆ ಅಂತೆ. ಜಸ್ಟ್ ಯು ಹ್ಯಾವ್ ಟು ಮೇಕ್ ಕೌಸ್ ಹ್ಯಾಪಿ. ಹಸುಗಳನ್ನು ನಾವು ಖುಷಿ ಇರಿಸುವಂಥದ್ದು. ನಾವು ಇರಿಸ್ತಾ ಇದ್ದೇವಾ? ಇಲ್ಲ. ಯಾಕೆ ನಮ್ಗೆ ಆ ಪ್ರಜ್ಞೆ ಬರ್ತಾ ಇಲ್ಲ? ಹಸುಗಳು ಖುಷಿಯಲ್ಲಿ ಇರ್ಬೇಕಂದ್ರೆ ಯಾಕೆ ನಮ್ಗೆ ಪ್ರಜ್ಞೆ ಬರ್ತಾ ಇಲ್ಲ? ಯಾಕೆಂದ್ರೆ ನಮ್ಮ ಪ್ರಜ್ಞೆಯು ಪ್ರಾಣಿಗಳ ಪ್ರಜ್ಞೆ. ಪ್ರಭುಪಾದ ಹೇಳುವಂಥದ್ದು, ಮಾಡರ್ನ್ ಸಿವಿಲೈಸೇಷನ್ ಇಸ್ ಅನಿಮಲಿಸ್ಟಿಕ್ ಸಿವಿಲೈಸೇಷನ್. ಯಾವ್ದು ಮಾಡಬಾರ್ದು ಅದನ್ನು ಮಾಡುವಂಥದ್ದು ನಾವು, ಯಾವ್ದು ಮಾಡ್ಬೇಕು ಅದನ್ನು ಮಾಡ್ತಾ ಇಲ್ಲ. ಪ್ರಾಸ್ಪರಸ್ ಸಿವಿಲೈಸೇಷನ್ ಅಂದ್ರೆ ತುಂಬಾ ಹಸುಗಳು ಇರ್ಬೇಕಂತೆ, ಮತ್ತೆ ನಗರ್ತಾ ಖುಷಿಯಲ್ಲಿ ಇರ್ಬೇಕಂತ ಹಸುಗಳು. ಅದು ಪ್ರಾಸ್ಪರಸ್ ಸಿವಿಲೈಸೇಷನ್. ಈಗ ಇಲ್ಲ, ಪ್ರಾಸ್ಪರಸ್ ಸಿವಿಲೈಸೇಷನ್ ಇಲ್ಲ. ಹೆಸರಿಗೆ ಅಂದ್ರೆ ಎಂದಿರುವಂಥದ್ದು. ಸರ್ಕಾರ ಕೂಡ ಇದರ ಹಿಂದೆ ಏನು ವ್ಯವಸ್ಥೆ ಮಾಡ್ತಾ ಇಲ್ಲ. ಈಗ ಇದಕ್ಕೊಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನನಗೆ ಇದು ತುಂಬಾ ಬೇಜಾರಾಗ್ತದೆ, ಆದ್ಕೊಂಡು ನಾನು ಹೇಳ್ಬೇಕು. ನನ್ನೊಬ್ಬ ಕ್ಲಾಸ್ಮೇಟ್ ಇದು ತಮ್ಮ, ಅವ ಡಾಕ್ಟರ್, ಶೋರ್ನೂರಲ್ಲಿ, ಕೇರಳದಲ್ಲಿ ಶೋರ್ನೂರ್. ಹಾಗೆ ಅವನ ತಂದೆ ತಾಯಿ ನನಗೆ ಹೇಳಿದ್ದು, ಸ್ವಲ್ಪ ಕ್ಲೋಸ್ ಇದ್ದಾರೆ. ಈಗ ಅಲ್ಲಿ ಶೋರ್ನೂರಲ್ಲಿ ಇದ್ದಾರೆ ಅವ ಸಣ್ಣ ಮಗನೊಟ್ಟಿಗೆ. ಅವನ ಮನೆ ಪಕ್ಕದಲ್ಲಿ ಸೋಮವಾರ ಮಂಡೇ ಮಾರ್ಕೆಟ್, ಒಂದು ದೊಡ್ಡ ಗ್ರೌಂಡ್ ಉಂಟಂತೆ ಮನೆ ಪಕ್ಕದಲ್ಲಿ. ಅಲ್ಲಿ 1,000 ಹಸುಗಳು ಬರ್ತದೆ. ಮತ್ತೆ ಒಬ್ಬೊಬ್ಬ ಪರ್ಚೇಸ್ ಮಾಡಿ ಕೊಂಡೋಗುವಂತ ತಿನ್ಲಿಕ್ಕೆ. ಕೇರಳದಲ್ಲಿ ಮುಸ್ಲಿಂ ಅವರು ತಿಂತಾರೆ, ಕ್ರಿಶ್ಚಿಯನ್ ಅವರು ತಿಂತಾರೆ, ಹಿಂದೂಗಳು ಕೂಡ ತಿಂತಾರೆ, ಕಾಮನ್. ಅದಕ್ಕೆ ಕೇರಳದಲ್ಲಿ ನೀವು ಹೋಗಿ ಯಾವುದೋ ಹೋಟೆಲಲ್ಲಿ ತಿನ್ನುವುದಾದ್ರೆ ತುಂಬಾ ನೀವು ಜಾಗ್ರತೆಯಲ್ಲಿ ಇರ್ಬೇಕು. ಅಂದ್ರೆ ಎಲ್ಲರೂ ತಿಂತಾರೆ ಕೇರಳ. ಹಾಗೆ ನೋಡಿ, ಮಂಡೇ ಮಾರ್ಕೆಟ್ ಎಂತ ಮಾರ್ಕೆಟ್, ಹಸುಗಳು ವ್ಯಾಪಾರ. ಅವ ಇಡೀ 1 ವಾರಕ್ಕೆ ಅದನ್ನು ಕೊಂಡೋಗ್ತಾನೆ, ತಿಂತಾನೆ. ಹೀಗೆ ತಿಂದ್ರೆ ಎಲ್ಲಿ ಭಗವಂತನ ಕೃಪೆ ಎಲ್ಲಿ ಸಿಗುವಂತದ್ದು? ಹೇಗೆಂದ್ರೆ ಹಸುವನ್ನು ಕೊಂದ್ರೆ ಅಂತೆ, ಹಸುವಿನ ಮೈಯಲ್ಲಿ ಎಷ್ಟು ರೋಮಗಳುಂಟು ಅಷ್ಟು ಲೈಫ್ ನಾವು ಸಫರ್ ಆಗ್ಲಿಕ್ಕೆ ಉಂಟಂತೆ. ಬೆಳಕು ನೋಡ್ಲಿಕ್ಕಿಲ್ಲ ಅಂತೆ. ಬೆಳಕು ನೋಡ್ಲಿಕ್ಕಿಲ್ಲ ಅಂದ್ರೆ ಎಂತ? ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವಂಥದ್ದು, ಅಲ್ಲಿಯೇ ಸಾಯುವಂಥದ್ದು. ಇದು ದೊಡ್ಡ ಎಂತ ಹೇಳುವಂಥದ್ದು, ಭಗವಂತ ಕೊಡ್ತಾನೆ ಶಿಕ್ಷೆ ಇದಕ್ಕೆ. ಹಾಗೆ ನೀವೆಣಿಸಿ ಎಂತ ಒಂದು ನಾವು ನಾಗರಿಕತೆಯಲ್ಲಿ ಇದ್ದೇವೆ. ಯಾರನ್ನು ಸರಿ ಮಾಡುವಂಥದ್ದು? ಯಾರನ್ನು ಸರಿ ಮಾಡ್ಲಿಕ್ಕೆ ಪ್ರಯೋಜನ ಇಲ್ಲ. ಅಂದ್ರೆ ಎಂತಂದ್ರೆ ಎಲ್ಲ ಪೊಲಿಟಿಷಿಯನ್ ಅವರನ್ನು ಎಂತ ಮಾಡ್ಬೇಕು ನಾವು? ಒಬ್ಬ ಅಂತಲ್ಲ, ಎಲ್ಲ ಲೈನಲ್ಲಿ ಇರಿಸ್ಬೇಕು. ಮತ್ತೆ ಎಂತ ಮಾಡ್ಬೇಕು? ಅವರು ಈ ಪೊಲಿಟಿಷಿಯನ್ ಅವರು ಸತ್ರೆ ನೆಕ್ಸ್ಟ್ ಬರುವವನಿಗೆ ನಾವು ಸರಿ ಮಾಡ್ಬೋದು. ಯಾಕೆಂದ್ರೆ ಅವ ಇವ ಸರಿ ಅಂತಲ್ಲ, ಎಲ್ಲರೂ ಹಾಗೆ. ಏನು ಮಾಡ್ಲಿಕ್ಕೆ ಪ್ರಯೋಜನ ಇಲ್ಲ. ನಾವು ಹೇಳಿ ನಮ್ದೇ ಅಂತ ಹೇಳುವಂಥದ್ದು, ನಾವು ಜಸ್ಟ್ ಹೇಳ್ಬೇಕಷ್ಟೇ. ಇದಕ್ಕೇನು ರಿಫಾರ್ಮೇಶನ್ ಬರ್ತಾ ಇಲ್ಲ. ರಿಫಾರ್ಮೇಶನ್ ಬರ್ತದೆ ಯಾವಾಗ? ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಹೇಳಿದ್ದಾರೆ. ಅಂದ್ರೆ ದ ಡೇ ವಿಲ್ ಕಮ್ ವೆನ್ ಜಡ್ಜ್ ವಿಲ್ ಹ್ಯಾವ್ ತಿಲಕ. ದೆನ್ ತಿಲಕ ಇಟ್ಟು ಅಂದ್ರೆ ಈಸ್ ವೈಷ್ಣವ. ಮತ್ತೆ ಅವ ಎಂತಂದ್ರೆ ಭಕ್ತಿವಿನೋದ್ ಠಾಕೂರ್ ಮಹಾರಾಜ ಹಾಗೆ ಅವರು ಮೆಜಿಸ್ಟ್ರೇಟ್ ಆಗಿದ್ರು. ಅಂದ್ರೆ ಇವೆಂಟ್ ನೋಡುವಂಥದ್ದು, ಪನಿಷ್ಮೆಂಟ್ ಕೊಡುವಂಥದ್ದು. ಈಗ ಎಂತಾಗಿದೆ ಅಂದ್ರೆ ಯಾವುದಕ್ಕೆ ಪನಿಷ್ಮೆಂಟ್ ಇಲ್ಲ. ಪೊಲಿಟಿಷಿಯನ್ ಎಲ್ಲ ದೋಸ್ತಾನೆ ಮತ್ತೆ ವಾಪಸ್ ಬರ್ತಾನೆ. ಜೈಲಲ್ಲಿ ಕೂಡ AC ಜೈಲಲ್ಲಿ ಇರುವಂಥದ್ದು. ಇಮಿಡಿಯೇಟ್ ಪನಿಷ್ಮೆಂಟ್, ಮರಣದಂಡನೆ. ಈ ರೀತಿ ಆಗ್ಬೇಕು. ಹಾಗಾದ್ರೆ ಮಾತ್ರ ಸರಿ ಆಗ್ತದೆ, ಇಲ್ಲದೆ ಆಗುದಿಲ್ಲ. ಹಸು ಅನ್ಕೊಂಡ್ರೆ ಅವನನ್ನು ಕೂಡ ಕೊಲ್ಲುವಂಥದ್ದು. ಇಂಥದ್ದು ಕಾನೂನು ತರಬೇಕು. ಸ್ವಲ್ಪ ಇದು ಕಷ್ಟ ತರ್ಲಿಕ್ಕೆ. ಅಂದ್ರೆ ಅಲ್ಲಿ ಕೂತ್ಕೊಳ್ಳುವವ ಅಷ್ಟು ಸ್ಟ್ರಾಂಗ್ ಇರ್ಬೇಕು. ಅಷ್ಟು ಸ್ಟ್ರಾಂಗ್ ಇದ್ರೆ ಆಗ್ತದೆ. ಆದ್ರೆ ಈಗಂತಂದ್ರೆ ಎಲ್ಲ ಕಳ್ಳರೆ. ಯಾರು ಅವಯವನ್ನ ನಾವು ಹೇಳಿ ಪ್ರಯೋಜನ ಇಲ್ಲ, ಎಲ್ಲರೂ. ಹಾಗಾಗಿ ಪ್ರಭುಪಾದ ಹೇಳುವಂತದ್ದು, ಹಸುಗಳನ್ನು ನಾವು ನಗಿಸ್ಬೇಕಂತೆ. ಈಗ ಕೃಷ್ಣನ ತಂದೆ ನಂದ ಮಹಾರಾಜನಿಗೆ 9 ಲಕ್ಷ ಹಸುಗಳಿತ್ತು.
9 ಲಕ್ಷ. ಮತ್ತೆ ಹೇಗೆ ಅಂದ್ರೆ ಈಗ ನದಿಯಲ್ಲಿ ಹೇಗೆ ನೀರು ಹೋಗ್ತದೆ ಅದೇ ರೀತಿ ಹಾಲು ಹರಿತಾ ಇತ್ತಂತೆ. ಅದು ರಿಚ್ನೆಸ್. ರಿಚ್ನೆಸ್ ಅಂದ್ರೆ ಇದು ರಿಚ್ನೆಸ್ ಯಾವುದು? ಹಸು ಜಾಸ್ತಿ ಹಸು ಇರಬೇಕು, ಮತ್ತೆ ಹಸುವಿನೆಲ್ಲ ಪ್ರೊಡಕ್ಟ್ ಅಂದ್ರೆ ಅದಕ್ಕೆ ಯಾವುದಕ್ಕೂ ಕಡಿಮೆ ಅನ್ನೋದಿಲ್ಲ. ಈಗ ನೋಡಿ, ನಾವು ಒಂದು ಗೀ ಪರ್ಚೇಸ್ ಮಾಡ್ಲಿಕ್ಕೆ ಎಷ್ಟು ರೇಟ್? ಯಾಕೆ ಈ ರೀತಿ ರೇಟ್? ಯಾಕೆಂದ್ರೆ ಹಸುಗಳನ್ನು ಕಡಿತಾ ಇದ್ದಾರೆ. ಈಗ ಹಸುಗಳು ಜಾಸ್ತಿ ಇದ್ರೆ ನಮ್ಗೆ ಗೀಗೆ ಪ್ರಾಬ್ಲಮ್ ಇಲ್ಲ, ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ. ಈಗ ಪ್ರಾಬ್ಲಮ್ ಬರುವಂತದ್ದು ಎಲ್ಲಿಂದ ಸ್ಟಾರ್ಟ್ ಆಗುವಂತ ಎಲ್ಲಿಂದ? ಅದಕ್ಕೆ ಪ್ರಭುಪಾದ ಹೇಳುವಂತದ್ದು, ವೆನ್ ಕೌಸ್ ಆರ್ ಹ್ಯಾಪಿ ಕೃಷ್ಣ ವಿಲ್ ಸಪ್ಲೈ ಅನ್ಲಿಮಿಟೆಡ್ ಥಿಂಗ್ಸ್. ಭಗವಂತ ಈಗ ಹೇಗಂದ್ರೆ, ಭಗವಂತ ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ, ಅಂದ್ರೆ ಗೋಗಳಂದ್ರೆ ಭಗವಂತನಿಗೆ ತುಂಬಾ ಎಂತ ಹೇಳುವಂತದ್ದು ಇಷ್ಟ. ಹಸು ಅವ ಪರ್ಟಿಕ್ಯುಲರ್ ಆಗಿ ಅದ್ ನೋಡ್ತಾ ಇದ್ದಾವ. ಸಣ್ಣ ಇರುವಾಗ ಅವನಿಗೆ ಕರುಗಳನ್ನು ನೋಡ್ಲಿಕ್ಕೆ ಕೊಟ್ಟಿದ್ರು ಅವನ ತಂದೆ, ಮತ್ತೆ ದೊಡ್ಡ ಹಸುಗಳನ್ನು ನೋಡ್ಲಿಕ್ಕೆ ಕೊಡ್ತಾ ಇದ್ರು. ಅಂದ್ರೆ ಹಸುಗಳನ್ನು ನೋಡುವಂಥದ್ದು ನಮ್ಮ ಪ್ರಕಾರ ಹೇಗಂದ್ರೆ, ನಾವು ಮಕ್ಕಳಿಗೆ ಹಸುಗಳ ಹತ್ರ ಹೋಗುವಂಥದ್ದು ಕೀಳು ಅಂತ ಎಣಿಸಿದ್ದೇವೆ ಅಲ್ಲ. ನಮ್ಮ ಎಂತ ಹೇಳುವಂತ ಸೋಕಾಲ್ಡ್ ಎಜುಕೇಶನ್ ಸಿಸ್ಟಮ್ ಟೋಟಲಿ ಉಲ್ಟಾ. ಹಾಗೆ ಮೇನ್ ಎಂತ ಅಂದ್ರೆ ಹಸುಗಳನ್ನು ನಾವು ಖುಷಿಯಲ್ಲಿ ಇಡಿಸಬೇಕು. ಕೃಷಿ ಗೋರಕ್ಷ ವಾಣಿಜ್ಯಂ, ಇಲ್ಲಿ ಪ್ರಭುಪಾದ ಕೂಡ ಅದನ್ನ ಹೇಳುವಂಥದ್ದು. ಮಾನವನು ತನ್ನ ಬದುಕಿಗಾಗಿ ಹಸು ಮತ್ತು ಕೃಷಿ ಭೂಮಿಯನ್ನು ಸುರಕ್ಷಿತವಾಗಿ ಆಶ್ರಯಿಸಬಹುದು. ನಾವು ಈಗಾಗಲೇ ಚರ್ಚಿಸಿರುತ್ತೇವೆ. ನೆಕ್ಸ್ಟ್ ಪ್ರಭುಪಾದ ಅಂತ ಹೇಳ್ತಾರೆ ನೋಡು, ದಾಸ್ತನು ಮತ್ತು ಸಾಗಣೆಗಳ ಮೂಲಕ ಉತ್ಪನ್ನಗಳ ವಿನಿಮಯವು ಈ ಬಗೆಯ ಜೀವನ ಕ್ರಮದ ಒಂದು ಭಾಗವಾಗಿದೆ. ಸಾಗಣೆ. ಈಗ ನಾನು ಸಣ್ಣದಿರುವಾಗ ನನ್ನ ತಾಯಿ ಮನೆಯಲ್ಲಿ ಕೂಡ ಸಾಗಣೆ ಇತ್ತು. ಈಗ ಇಲ್ಲ, ಈಗ ಸ್ಟಾಪ್ ಆಗಿದೆ. ಹಾಗಾಗಿ ಅಂದ್ರೆ ಕಲ್ಟಿವೇಶನ್ ಮಾಡುವಂತದ್ದು ನಮ್ಗೆ ಎಷ್ಟು ಬೇಕು, ಮತ್ತೆ ಉಳಿದದನ್ನು ನಾವು ವ್ಯಾಪಾರ ಮಾಡುವಂತದ್ದು. ಕೃಷಿ ಗೋರಕ್ಷ ವಾಣಿಜ್ಯ. ಈಗ ಪ್ರಭುಪಾದ ಒಂದು ಇದರಲ್ಲಿ ಅನೇಕ ಉಪವಿಭಾಗಗಳಿವೆ ವೈಶ್ಯರಲ್ಲಿ. ಯಾವುದೆಲ್ಲ? ಅವರಲ್ಲಿ ಕೆಲವರು ಕ್ಷೇತ್ರೀಯರು ಅಥವಾ ಭೂ ಮಾಲೀಕರು, ಭೂಮಿಯ ಮಾಲೀಕ. ಕೆಲವರು ಕೃಷ್ಣರು ಅಥವಾ ಭೂ ಸಾಗುವಳಿ ಮಾಡುವವರು, ಅಂದ್ರೆ ಒಬ್ಬ ಮಾಲೀಕ ಭೂಮಿದು, ಮತ್ತ ಇನ್ನೊಬ್ಬ ಅದರಲ್ಲಿ ಸಾಗುವಳಿ ಮಾಡುವವ, ಸಾಗುವಳಿ ಕೆಲಸ ಮಾಡುವ. ಕೆಲವರು ತಿಳವಣಿಕರು ಅಥವಾ ಧಾನ್ಯವನ್ನೆತ್ತುವವರು, ಅವರು ಬೇರೆ ಸೆಗ್ಮೆಂಟ್. ಕೃಷಿ ಮಾಡುವ ಬೇರೆ, ಧಾನ್ಯವೆತ್ತುವ ಬೇರೆ. ಕೆಲವರು ಗಂಧವಣಿಕರು ಅಥವಾ ಸಂಭಾರ ವ್ಯಾಪಾರಿಗಳು, ಅವರು ವ್ಯಾಪಾರ ಮಾಡುವಂಥದ್ದು, ಅದನ್ನು ಬೇರೆ ಬೇರೆ ಸೆಗ್ಮೆಂಟ್ ಅದರಲ್ಲಿ. ಮತ್ತೆ ಕೆಲವರು ಸುವರ್ಣವಣಿಕರು, ಅವರಂದ್ರೆ ಚಿನ್ನ ಮತ್ತು ಲೇವಾದೇವಿಯ ವ್ಯಾಪಾರ ಮಾಡುವವರು. ಕೃಷಿಯಲ್ಲಿ ಕೂಡ ಈ ರೀತಿ ಅಲ್ಲಿ ಕ್ಲಾಸಿಫಿಕೇಶನ್ ಉಂಟು. ಬ್ರಾಹ್ಮಣರು ಉಪದೇಶ ಮಾಡತಕ್ಕವರು ಮತ್ತು ಗುರುಗಳು. ಬ್ರಾಹ್ಮಣ ಅಂದ್ರೆ ಉಪದೇಶ ಮಾಡುವವ, ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಕ್ರಿಯೆ. ಕ್ಷತ್ರಿಯರು ಕಳ್ಳರ ಮತ್ತು ದುಷ್ಟರ ಬಾಧೆಯಾಗದಂತೆ ನಾಗರಿಕರನ್ನು ರಕ್ಷಿಸುವರು. ಅವ್ರು ಪ್ರೊಟೆಕ್ಷನ್ ಕೊಡ್ಬೇಕಂದ್ರೆ, ಈಗ ಈ ಸೋಕಾಲ್ ಪೊಲಿಟಿಷಿಯನ್ ಅವರೇ ಕಳ್ಳರು. ಅವರೇ ಆಕ್ಚುಲಿ ಯಾವುದೇ ಕಳ್ಳರು ಇರಬಾರ್ದು. ಒಂದು ಕಳ್ಳ ಇದ್ರೆ ಅವನನ್ನು ಅವ ಹಿಡಿಬೇಕು. ಪೊಲಿಟಿಷಿಯನ್ ಅಂದ್ರೆ ಅದು, ಕ್ಷತ್ರಿಯ ಅಂದ್ರೆ ಅದು. ವೈಶ್ಯರು ಉತ್ಪಾದನೆ ವಿತರಣೆಗಳನ್ನು ವಹಿಸಿಕೊಳ್ಳುತ್ತಾರೆ. ವೈಶ್ಯ ಅಂದ್ರೆ ಅವ ಉತ್ಪಾದನೆ ಮಾಡುವಂಥದ್ದು, ಉತ್ಪಾದನೆ ಮಾಡಿ ಅದನ್ನು ವಿತರಣೆ ಎಲ್ಲರಿಗೂ ಕೊಡುವಂಥದ್ದು, ಇದು ವೈಶ್ಯ. ಶೂದ್ರರು ಮನುಷ್ಯರಲ್ಲಿ ಅಪ್ರಬುದ್ಧರಾಗಿದ್ದು ಮೇಲೆ ಹೇಳಿದ ಯಾವ ಚಟುವಟಿಕೆಗಳಲ್ಲೂ ಸ್ವತಂತ್ರವಾಗಿ ಕಾರ್ಯ ಮಾಡೋದು. ಅಂದ್ರೆ ಶೂದ್ರ ಅಂದ್ರೆ ಈಸ್ ನಾಟ್ ಇಂಡಿಪೆಂಡೆಂಟ್. ಅವ ಮೂವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ, ಯಾರಿಗೆಲ್ಲ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯನಿಗೆ. ಅವರು ತಮ್ಮ ಜೀವನೋಪಾಯಕ್ಕಾಗಿ ಮೇಲಿನ 3 ವರ್ಗದವರ ಸೇವೆ ಮಾಡುವುದಕ್ಕಾಗಿ ಇರುತ್ತಾರೆ. ನೋಡಿ, ಮೂವರಿಗೆ ಸೇವೆ ಮಾಡ್ಲಿಕ್ಕೆ ಶೂದ್ರ. ಯಾರಿಗೆಲ್ಲ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯನಿಗೆ. ಇದು ಜನ್ಮದಿಂದ ಅಲ್ಲ, ಜನ್ಮನಾಜಾಯತೆ ಶೂದ್ರ, ಎಲ್ಲರೂ ಶೂದ್ರವೇ ಜನ್ಮದಿಂದ. ಸಂಸ್ಕಾರದಿಂದ, ಸಂಸ್ಕಾರದ ಭವೆ ದ್ವಿಜ. ಹಿಂದೆ ಕ್ಷತ್ರಿಯರು, ವೈಶ್ಯರು ಬ್ರಾಹ್ಮಣರಿಗೆ ಜೀವನ ಅವಶ್ಯಕತೆಗಳನ್ನೆಲ್ಲ ಒದಗಿಸಿದ್ದಾರೆ. ಏಕೆಂದ್ರೆ ಬ್ರಾಹ್ಮಣರಿಗೆ ಜೀವನೋಪಾಯಕ್ಕಾಗಿ ವೆಚ್ಚ ಮಾಡಲು
ಸಮಯವಿರುತ್ತಿದ್ದಿಲ್ಲ ನೋಡಿ. ಬ್ರಾಹ್ಮಣ ಅಂದ್ರೆ ಅವ್ರು ಟೋಟಲಿ ಕೃಷ್ಣನ ಎಂದೇಳುವಂಥದ್ದು, ಕೃಷ್ಣ ಪ್ರಜ್ಞೆಯಲ್ಲಿ ಟೋಟಲಿ ಮಗ್ನನಾಗಿರ್ತಾನೆ. ಹಾಗಾಗಿ ಅವನಿಗೆ ಯಾರು ಕ್ಷತ್ರಿಯ ಮತ್ತೆ ವೈಶ್ಯ ಮತ್ತೆ ಶೂದ್ರರು ಸಹಾಯ ಮಾಡುವಂಥದ್ದು. ಕ್ಷತ್ರಿಯರಂದ್ರೆ ಪ್ರೊಟೆಕ್ಷನ್ ಕೊಡುವಂಥದ್ದು, ವೈಶ್ಯ ಅಂದ್ರೆ ಬೇಕಾಗುವಂತ ಕೃಷಿ ಅದನ್ನು ಕೊಡುವಂಥದ್ದು, ಶೂದ್ರರು ಹೆಲ್ಪ್ ಮಾಡುವಂಥದ್ದು ಯಾರು ಬ್ರಾಹ್ಮಣನಿಗೆ. ಕ್ಷತ್ರಿಯರು ವೈಶ್ಯರಿಂದಲೂ ಶೂದ್ರರಿಂದಲೂ ಕಂದಾಯ ವಸೂಲಿ ಮಾಡುತ್ತಿದ್ದರು, ಅಂದ್ರೆ ಟ್ಯಾಕ್ಸ್ ಕಲೆಕ್ಷನ್. ಟ್ಯಾಕ್ಸ್ ಕಲೆಕ್ಷನ್ ಹೇಗೆ ಅಂದ್ರೆ ನೋಡಿ, ಈಗ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಮೀನಿಂಗ್ಲೆಸ್. ನಮ್ಗೆ ಈಗ ಎಲ್ಲದಕ್ಕೂ ಟ್ಯಾಕ್ಸ್ ಒಟ್ರಾಸ್, ಈಗ ಸರ್ಕಾರ ಒಟ್ರಾಸ್ ಟ್ಯಾಕ್ಸ್ ತೆಗಿತಾವನು. ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಈಗ ಹೇಗಂದ್ರೆ ಯುಧಿಷ್ಠಿರ ಮಹಾರಾಜ್ ರೂಲ್ ಮಾಡ್ತಾ ಇರುವಾಗ, ಈಗ ಸಪೋಸ್ ಈಗ 1/4 ಕೊಡ್ಲಿಕ್ಕೆ ಉಂಟಂತ ಎಣಿಸಿ, ಜನರೆಲ್ಲ ಖುಷಿಯಾಗಿ ಕಾಲು ಭಾಗ ಕೊಡ್ತಾ ಇದ್ರು. ಕೆಲವರೆಲ್ಲ ಜಾಸ್ತಿ ಕೊಡ್ತಾ ಇದ್ರು, ಯಾಕೆಂದ್ರೆ ಅಂತ ರಾಜವ ಯುಧಿಷ್ಠಿರ ಮಹಾರಾಜ್ ಆಗಿ ಪರೀಕ್ಷಿತ್ ಮಹಾರಾಜ್. ಈಗ ನಮ್ಮಿಂದ ಸರ್ಕಾರ ಎಂತ ಮಾಡ್ತಾ ಉಂಟು, ದೋಸ್ತಾ ಉಂಟು ಟ್ಯಾಕ್ಸ್. ಅದು ಕೂಡ ಲಿಮಿಟ್ ಇಲ್ಲ, ಎಂತೆಂತ ಒಂದೊಂದಕ್ಕೆ ಒಂದೊಂದು ಸೆಗ್ಮೆಂಟ್ಗೆ ಒಂದೊಂದು ಟ್ಯಾಕ್ಸ್. ಇದು ಟ್ಯಾಕ್ಸ್ ಅಲ್ಲ. ಟ್ಯಾಕ್ಸ್ ಅಂದ್ರೆ ನಾವು ಖುಷಿಯಾಗಿ ಕೊಡುವಂತದ್ದು. ಖುಷಿಯಾಗಿ ಕೊಡ್ತಾ ಇದ್ರು ನೋಡಿ. ಹೇಗಂದ್ರೆ ಒಳ್ಳೆ ರಾಜ ಇದ್ರೆ ಪ್ರಜೆಗಳು ಖುಷಿಯಾಗಿ ಕೊಡ್ತಾರೆ, ಅದ್ರಲ್ಲಿ ಇನ್ನೊಂದು ಮಾತಿಲ್ಲ. ಈಗ ನಮ್ಗೆ ಬೇರೆ ಆಪ್ಷನ್ ಇಲ್ಲ ಟ್ಯಾಕ್ಸ್ ಕೊಡದೆ, ಅವರು ಅಂದ್ರೆ ಕಟ್ ಮಾಡ್ತಾರೆ. ಆದ್ರೆ ಈಗ ನಮ್ಗೆ ನೀವು ನಿಮ್ಮ ಖುಷಿ ಪ್ರಕಾರ ಟ್ಯಾಕ್ಸ್ ಕೊಡೋದು ಯಾರು ಕೊಡುದಿಲ್ಲ, ಯಾಕಂದ್ರೆ ಎಲ್ಲರೂ ಕಳ್ಳರೆ. ಯಾಕೆ ಕೊಡ್ಬೇಕು? ಈಗ ಸರ್ಕಾರ ಅನೌನ್ಸ್ ಮಾಡ್ತದೆ ಟ್ಯಾಕ್ಸ್ ಕಲೆಕ್ಷನ್ ಅಂತಂದ್ರೆ ನಿಮ್ಮ ಖುಷಿ ಪ್ರಕಾರ ಕೊಡ್ಲಿ ಅಂತ. ಯಾರು ಕೊಡುದಿಲ್ಲ, ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಯಾಕೆ ನಿಮ್ಗೆ ಕೊಡ್ಬೇಕಂತ. ಅವ್ರು ಫೋರ್ಸ್ಫುಲಿ ಕಟ್ ಮಾಡ್ತಾ ಇದ್ದಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಯಾಕೆಂದ್ರೆ ಯುಧಿಷ್ಠಿರ ಮಹಾರಾಜ ಆಗ್ಲಿ ಪರೀಕ್ಷಿತ್ ಮಹಾರಾಜ ಆಗ್ಲಿ ಇವರೆಲ್ಲ ನರದೇವ, ರಾಜ ಋಷಿ. ರಾಜ ಅಂದ್ರೆ ಕ್ಷತ್ರಿಯ, ಋಷಿ ಅಂದ್ರೆ ಬ್ರಾಹ್ಮಣ. ಹಾಗಾಗಿ ಅಂತ ರಾಜರಿದ್ದ ಕಾರಣ ಪ್ರಜೆಗಳು ಕೂಡ ಹಾಗೆ ಸಪೋರ್ಟ್ ಮಾಡ್ತಾ ಇದ್ರು. ಹಾಗೆ ಟೋಟಲಿ ಎಂತ ಹೇಳುವಂಥದ್ದು, ಟೋಟಲಿ ಚೇಂಜ್. ನೀವು ಎಂತಂದ್ರೆ ಸದ್ಯದ ನಮ್ಮ ಸೋಕಾಲ್ಡ್ ಪೊಲಿಟಿಷಿಯನ್ ಅವರು ಈ ಪರೀಕ್ಷಿತ್ ಮಹಾರಾಜ ಆಗ್ಲಿ ಯುಧಿಷ್ಠಿರ ಮಹಾರಾಜಿನ 0.0001% ಕೂಡ ಇಲ್ಲ. ಅವರು 0.001% ಕೂಡ ಇಲ್ಲ. ಅವನ ಹತ್ತಿರ ಅಂದ್ರೆ ಹತ್ತಿರ ಕೂಡ ಅವರು ಬರುವುದಿಲ್ಲ. ಆ ರೀತಿ ಅಂತ ಗುಣಗಳಿತ್ತು ಅವರದ್ದು. ಕ್ಷತ್ರಿಯರು ವೈಶ್ಯರಿಂದಲೂ ಶೂದ್ರರಿಂದಲೂ ಕಂದಾಯ ವಸೂಲು ಮಾಡುತ್ತಿದ್ದರು. ಆದರೆ ಬ್ರಾಹ್ಮಣರು ಆದಾಯ ತೆರಿಗೆಯಿಂದಲೂ ನೆಲ ತೆರಿಗೆಯಿಂದಲೂ ಮುಕ್ತರಾಗಿದ್ದರು. ಅವ್ರಿಗೆ ಯಾವುದಿರಲಿಲ್ಲ, ತೆರಿಗೆ ಇಲ್ಲ, ಬ್ರಾಹ್ಮಣನಿಗಿಲ್ಲ ತೆರಿಗೆ. ಮಾನವ ಸಮಾಜದ ಆ ಬಗೆಯ ವ್ಯವಸ್ಥೆಯು ಎಷ್ಟೊಂದು ಚೆನ್ನಾಗಿರುತ್ತದೆ ಅಂದರೆ ಅಲ್ಲಿ ಯಾವುದೇ ರಾಜಕೀಯ, ಸಾಮಾಜಿಕ, ಆರ್ಥಿಕ ಏರುಪೇರುಗಳು ಇಲ್ಲ. ಯಾಕೆ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ? ಯಾಕೆ ಪ್ರಾಬ್ಲಮ್ ಇರಲಿಲ್ಲ ಅಂದ್ರೆ ಇವರು ರಾಜ ಹಾಗಿದ್ದ. ರಾಜ ಈಗ ಹೇಗಂದ್ರೆ ಕೃಷ್ಣ ಭಕ್ತ ಆಗಿದ್ರೆ ಆಬ್ವಿಯಸ್ ಜನರೆಲ್ಲ ಅದೇ ಪಂಥದಲ್ಲಿ ಹೋಗ್ತಾರೆ. ಈಗ ರಾಜ ಕಳ್ಳ ಆದ್ರೆ ಉಳಿದವರು ಕೂಡ ಕಳ್ಳರಾಗ್ತಾರೆ. ಹಾಗಾಗಿ ಸಮಸ್ಯೆ ಇರುವುದಲ್ಲಿ. ಸಮಸ್ಯೆ ಅಲ್ಲಿ. ಹಾಗೆ ಯಾವುದೇ ಪ್ರಾಬ್ಲಮ್ ಇರ್ಲಿಲ್ಲ ಅಂತೆ. ಈಗ ಪ್ರಾಬ್ಲಮೇ. ಕಲಿಯುಗದಲ್ಲಿ ಸಮಸ್ಯೆ, ಆಗ ಸಮಸ್ಯೆ ಇರಲಿಲ್ಲ. ಯಾವ್ದು ರಾಜಕೀಯ, ಸಾಮಾಜಿಕ, ಆರ್ಥಿಕ ಏರುಪೇರುಗಳು ಇರಲಿಲ್ಲ. ಆದ್ರಿಂದ ಶಾಂತಿಯುತ ಮಾನವ ಸಮಾಜವನ್ನು ಕಾಪಾಡೋದಕ್ಕೆ ಬೇರೆ ಬೇರೆ ಜಾತಿಗಳು ಅಥವಾ ವರ್ಣಗಳು, ವರ್ಗೀಕರಣಗಳು ಅವಶ್ಯವಾದವು. ಅದು ಶಾಂತಿಯುತ ಇತ್ತಂದ್ರೆ. ಈಗ ಯುಧಿಷ್ಠಿರ ಮಹಾರಾಜ ಆಗ್ಲಿ ಪರೀಕ್ಷಿತ್ ಮಹಾರಾಜ ರೂಲ್ ಮಾಡುವಾಗ ಶಾಂತಿಯುತ ಇತ್ತು, ಈಗ ಇಲ್ಲ. ಹಾಗಾಗಿ ವೈಶ್ಯ ಅಂದ್ರೆ ಕೃಷಿ, ಗೋರಕ್ಷ, ವಾಣಿಜ್ಯ. ವೈಶ್ಯ ಅಂದ್ರೆ ಕೃಷಿ ಮಾಡಬೇಕು, ಗೋರಕ್ಷಣೆ ಮಾಡಬೇಕು, ಮತ್ತೆ ಅದನ್ನು ವಾಣಿಜ್ಯ ಸೇಲ್ ಮಾಡುವಂಥದ್ದು, ಇದು ವೈಶ್ಯ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಪ್ರಶ್ನೆಯಲ್ಲಿ ಕೇಳ್ಬಹುದು. ಹರೇ ಕೃಷ್ಣ.